ವಿದೇಶದಿಂದ ಆಗಮಿಸಿ ಕರಾವಳಿಯಲ್ಲಿ ಮೀನು ಮಾರಾಟಕ್ಕೂ ಸೈ ಎನಿಸಿದ ಯುವಕನ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಕೋವಿಡ್ ನಂತರ ಪ್ರಧಾನಮಂತ್ರಿಯವರು ವಿಶೇಷ ಆರ್ಥಿಕ ಪ್ಯಾಕೇಜ್ ಮತ್ತು ಆತ್ಮನಿರ್ಭರ ಭಾರತಕ್ಕೆ ಕರೆ ನೀಡಿದರು. ಈ ಪ್ಯಾಕೇಜ್ ಆತ್ಮನಿರ್ಭರ ಭಾರತದ ಗುರಿ ಸಾಧನೆಯ ನಿಟ್ಟಿನಲ್ಲಿ ಸ್ವಉದ್ಯೋಗ ಸ್ವಾವಲಂಬನೆಯ ಬದುಕಿನತ್ತ ಅಗತ್ಯವಾದ ಚೈತನ್ಯ ನೀಡುತ್ತದೆ ಎಂಬುದನ್ನು ಪ್ರಧಾನಿಗಳು ಕರೆ ನೀಡಿದ್ರು. ಕೋವಿಡ್ ನಂತರ ವಿದೇಶದಿಂದ ಭಾರತೀಯರು ಬಹಳಷ್ಟು ಮಂದಿ ಉದ್ಯೋಗ ನಷ್ಟ ಅನುಭವಿಸಿ ಸ್ವದೇಶಕ್ಕೆ ಹಿಂತಿರುಗಿದ್ದಾರೆ. ಆದರೂ ಆತ್ಮನಿರ್ಭರ ಭಾರತದ ಕಲ್ಪನೆಯಡಿ ಸ್ವ ಉದ್ಯಮ ಮಾಡಲು ಕೇಂದ್ರ ಸರ್ಕಾರ ಯುವ ಜನಾಂಗಕ್ಕೆ ಕರೆ ನೀಡಿದೆ. ಈ ನಿಟ್ಟಿನಲ್ಲಿ ಸ್ವ ಉದ್ಯಮ ಮಾಡಿಕೊಂಡ ಇಲ್ಲೊಬ್ಬ ಯುವಕನ ಯಶೋಗತೆ ಇಲ್ಲಿದೆ. ತಾಂತ್ರಿಕ ಶಿಕ್ಷಣ ಪಡೆದು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೈತುಂಬ ಸಂಬಳ ಪಡೆದು ಆರಾಮವಾಗಿ ಜೀವನ ಮಾಡಬೇಕಾದ ಯುವಕನೊಬ್ಬ ಪ್ರಧಾನಿಗಳ ಆತ್ಮನಿರ್ಭರ್ ಭಾರತ ಯೋಜನೆಯ ಪ್ರೇರಣೆಯಿಂದ ತನ್ನ ಸ್ವದೇಶದಲ್ಲೇ ಏನಾದರೂ ಸ್ವ ಉದ್ಯೋಗ ಮಾಡಿ ಸ್ವಾವಲಂಬನೆಯ ಬದುಕು ಕಟ್ಟಿ ಆ ಮೂಲಕ ಇತರರಿಗೂ ಉದ್ಯೋಗ ನೀಡಲು ಮುಂದೆ ಬಂದು ಉದ್ಯೋಗ ಏನಾದರೂ ಆಗಲಿ ಮಾಡಲೇಬೇಕು ಅಂದುಕೊಂಡು ಕರಾವಳಿಯ ಖಾದ್ಯಕ್ಕೆ ಪ್ರಸಿದ್ಧವಾಗಿರುವ ಮಂಗಳೂರಿನ ತಾಜಾ ಮೀನು ಈ ನಿಟ್ಟಿನಲ್ಲಿ ಸ್ವ ಉದ್ಯಮಕ್ಕೆ ಆಯ್ಕೆ ಮಾಡಿಕೊಂಡದ್ದು ಮೀನು ಮಾರಾಟದಲ್ಲಿ ತೊಡಗಿಸಿಕೊಂಡವರು ವರುಣ್ ಶೇಣವ. ಇವರು ಮಂಗಳೂರಿನ ಸಹ್ಯಾದ್ರಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ತಾಂತ್ರಿಕ ಶಿಕ್ಷಣ ಪಡೆದು ನಂತರ ಹೆದ್ದಾರಿ ಕಾಮಗಾರಿಯಲ್ಲಿ ಕೆಲಸ ಮಾಡಿದವರು. ನಂತರ ಉನ್ನತ ಶಿಕ್ಷಣವನ್ನು ಪಡೆಯಲು ಲಂಡನ್ಗೆ ತೆರಳಿ ಅಲ್ಲಿ ಶಿಕ್ಷಣ ಪಡೆದು ಕನ್ಸಲ್ಟಿಂಗ್ ಉದ್ಯೋಗ ಮಾಡಿ ಕೋವಿಡ್ ಸಮಯದಲ್ಲಿ ಊರಿಗೆ ಬಂದು ಮತ್ತೆ ಲಂಡನ್ಗೆ ತೆರಳದೆ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಂತಹ ಆತ್ಮನಿರ್ಭರ ಯೋಜನೆಯ ಮಹತ್ವವನ್ನು ಅರಿತು ತನ್ನ ಊರಿನಲ್ಲೇ ಸ್ವ ಉದ್ಯಮ ನಡೆಸಲು ಇಚ್ಛಿಸಿ ಅದರಲ್ಲೂ ಗೆಳೆಯರ ಸಲಹೆ ಪಡೆದು ಅವರು ಉದ್ಯೋಗ ಯಾವುದಾದರೇನು ಅಂದುಕೊಂಡು ಯುವಕರ ಜೊತೆ ಒಂದುಗೂಡಿಸಿ ಮಂಗಳೂರಿನ ನಂತೂರು ಬಿಕರ್ನಕಟ್ಟೆಯಲ್ಲಿ ತಾಜಾ ಮೀನಿನ ಅಂಗಡಿಯೊಂದನ್ನು ತೆರೆದಿದ್ದಾರೆ. ಮೊದಲು ನಾನು ಲಂಡನ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ಬಂದ. ನಾನು ಅಲ್ಲಿ ಲಂಡನ್ನಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ಸ್ ಮಾಡ್ತಾಯಿದ್ದೆ. ಅದರ ನಂತರ ಮುಗಿಯೋ ಹೊತ್ತಿನಲ್ಲಿ ನನ್ನ ತಂದೆಗೆ ಸ್ವಲ್ಪ ಹುಷಾರಿಲ್ಲದೆ ನನಗೆ ಮುಗಿದ ತಕ್ಷಣ ಮಂಗಳೂರಿಗೆ ಬರಬೇಕಾಯಿತು. ಆನಂತರ ಇಲ್ಲಿ ನಾನು ಕಲಿತ ವಿದ್ಯೆಗೆ ತಕ್ಕ ಒಂದು ಜಾಬ್ ಇಲ್ಲಿ ಏನು ಸಿಗಲಿಲ್ಲ. ಮತ್ತು ಇಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಹೋಗೋದ್ರಿಂದ ಹೊರಗಿನ ದೇಶ ಹೋಗಿ ಅಲ್ಲಿ ವಿದೇಶದಲ್ಲಿ ಏನಾದರೂ ಉದ್ಯೋಗ ಮಾಡೋದ್ರಿಂದ ನಮ್ಮದೇನಾದರೂ ಸ್ವಂತ ಮಾಡಬೇಕಂತ ಆಸೆ ಇತ್ತು. ಅದರ ನಂತರ ಲಾಕ್ಡೌನ್ ಬಂತು. ಲಾಕ್ಡೌನಲ್ಲಿ PWD ಈಗ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡಬೇಕಾದ್ರೆ ಬಿಲ್ಲಿಂಗ್ ಆಗುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಅದು ಬೇಡ, ಬೇರೆ ಏನಾದರೂ ಮಾಡುವ, ನಮ್ಮವರನ್ನೇ ಸ್ವಲ್ಪ ಕೆಲಸಕ್ಕೆ ತಗೊಳ್ಳುವ, ನಮ್ಮವರನ್ನೇ ಸ್ವಲ್ಪ ಒಳ್ಳೆಯ ಅವಕಾಶ ಕೊಟ್ಟು ಅವರನ್ನು ಎಲ್ರಿಗೊಂದು ಜಾಬ್ ಕೊಟ್ಟಾಗ ಕೂಡ ಆಗ್ತದೆ, ನಾವು ಕೂಡ ಏನಾದರೂ ಇಲ್ಲೇ ಮಾಡುವಾಗ ಆಗ್ತದೆ. ಈ ಐಡಿಯಾ ಬರುವಾಗ ಫಸ್ಟ್ ನನ್ನ ತಲೆಗೆ ಬಂದದ್ದು ಏನಂದರೆ ಮಂಗಳೂರಂದೇ ಫೇಮಸ್ ಮೀನಿಗೆ ಒಂದು ಮೀನಿದ ಅಂಗಡಿ ಸ್ಟಾರ್ಟ್ ಮಾಡುವ, ಫ್ರೆಶ್ ಮೀನಲ್ಲಿ ಎಲ್ರಿಗೂ ಪ್ರೊವೈಡ್ ಮಾಡುವ ಐಡಿಯಾ ಮಾಡುವ ಅಂತ. ಆಗ ನಾನು ನನ್ನ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಕೇಳಿದೆ. ಕೆಲವರು ಹೇಳಿದರು, ನೀನು ಅಲ್ಲಿಂದ ಕಲಿತು ಬಂದು ಯಾಕೆ ಇಲ್ಲಿ ಮೀನಿದ ವ್ಯಾಪಾರ ಮಾಡ್ತಿ. ಕೆಲವರು ಮಾತ್ರ ಸಪೋರ್ಟ್ ಮಾಡಿದ್ರು. ಕೆಲವರು ಇದು ಉದ್ಯಮ ಯಾವುದಾದ್ರೂ ಇರಲಿ, ಕಷ್ಟಪಟ್ಟು ದುಡಿಯೋದ್ರಲ್ಲಿ ತಪ್ಪಿಲ್ಲ, ಯಾರಿಗೆ ಡೋಂಗಿ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ದಿ, ನಿನ್ನ ಸ್ವಂತ ವ್ಯಾಪಾರ ಮಾಡ್ತಾಯಿದ್ದಿ, ಮಾಡು ಅಂತ. ಆಗ ನನ್ನ ತುಂಬ ಆತ್ಮೀಯರೆಲ್ಲರೂ ಹಿರಿಯರೆಲ್ಲ ಸಪೋರ್ಟ್ ಮಾಡಿದರು. ಅದರ ನಂತರ ಮೀನಿದ ಅಂಗಡಿ ಮಾಡುವಂಥ ಇದೀಗ ಆನ್ಲೈನ್ ಮೂಲಕ ಮನೆಗಳಿಗೆ ಸಾಗಿಸುವ ಮೂಲಕ ವ್ಯಾಪಾರ ಮಾಡುತ್ತಿದ್ದಾರೆ. ಆತ್ಮನಿರ್ಭರ್ ಭಾರತ ಯೋಜನೆಯಡಿ ಯುವ ಜನಾಂಗ ಸ್ವ ಉದ್ಯಮ ಮಾಡಲು ಈಗಾಗಲೇ ಕೇಂದ್ರ ಸರ್ಕಾರ ಬಹಳಷ್ಟು ಯೋಜನೆ ರೂಪಿಸಿದೆ. ಅದರಲ್ಲೂ ಸ್ಕಿಲ್ ಇಂಡಿಯಾ, ಸ್ಟಾರ್ಟ್ಅಪ್, ಮೇಕ್ ಇನ್ ಇಂಡಿಯಾದಂತಹ ಯೋಜನೆ ಯುವ ಜನತೆಯನ್ನು ಉತ್ತೇಜಿಸಿ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಪ್ರೇರೇಪಿಸುತ್ತಿದೆ ಎಂಬುದಾಗಿ ವರುಣ್ ಶೇಣವ ಅವರ ಮಾತು. ಪ್ರಾರಂಭದಲ್ಲಿ ಮೀನು ಮಾರಾಟ ಬೇಡಿಕೆ ಕಷ್ಟದಾಯಕವಾದರೂ ಉದ್ಯಮವನ್ನು ಇನ್ನಷ್ಟು ಬೆಳೆಸಿ ವೈಜ್ಞಾನಿಕವಾಗಿ ಗ್ರಾಹಕರ ಮನೆ ಬಾಗಿಲಿಗೆ ಸಿಗುವಂತೆ ಮಾಡುವ ಯೋಜನೆ ಇದೆ. ಯುವಕರನ್ನು ಜೋಡಿಸಿ ಉದ್ಯೋಗ ಯಾವುದಾದರೂ ಚಿಂತೆ ಇಲ್ಲ, ಸ್ವದೇಶದಲ್ಲೇ ನಮ್ಮ ಆರ್ಥಿಕತೆಯನ್ನು ಬೆಳೆಸುವಂತಹ ಪರಿಸರ ನಿರ್ಮಾಣವಾಗಬೇಕು ಎಂಬುದಾಗಿ ವರುಣ್ ಶೇಣವ ತಿಳಿಸುತ್ತಾರೆ. ಸ್ವಂತ ಉದ್ಯಮ ಎಲ್ರಿಗೆ ಜಾಬ್ ಕೊಟ್ಟ ಎಲ್ಲೆಲ್ಲಿ ಹೋಗಿ ಇದು ನಮ್ಮ ಸ್ವಂತ ಉದ್ಯಮ ಮತ್ತೆ ಬೆಳಿಬಹುದಲ್ಲ. ಈಗ ಮೀನಿನ ಅಂಗಡಿ ಸ್ಟಾರ್ಟ್ ಮಾಡಿ ಇನ್ನು ನಾಳೆ ನಮ್ಮದೇ ಸ್ವಂತ ಬೋಟ್ ಇಲ್ಲಾದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಮದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಂದು ನಾನು ಲಂಡನ್ನಲ್ಲಿ ಕಲಿಯುವಾಗ ನಮ್ಮದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ ಇದ್ದವರು, ಅವರೊಟ್ಟಿಗೆ ಕನೆಕ್ಟ್ ಮಾಡಿ ನಾಳೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಅದಕ್ಕೆ ಸ್ಟಾರ್ಟಿಂಗ್ ಬೇಸಾಗಿ ಇದನ್ನೊಂದು ಸ್ಟಾರ್ಟ್ ಮಾಡಿಸಿದ್ದು.
ಈಗ ಆತ್ಮನಿರ್ಭರ್ ಭಾರತ ಬಗ್ಗೆ ಏನು ಹೇಳೋದಂದರೆ ಮೋದಿಯವರು ಈಗ ಇಂಥ ಸ್ಟಾರ್ಟಪ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ತುಂಬ ಬ್ಯಾಂಕ್ಗಳು ಲೋನ್ ಕೂಡ ಸಿಗ್ತಾ ಇದೆ. ಅದಲ್ಲದೆ ಸ್ಕಿಲ್ ಇಂಡಿಯಾ ಕೂಡ ಇದೆ, ಅದರಲ್ಲಿ ಕೂಡ ಟ್ರೈನ್ ಮಾಡ್ತಾರೆ. ಮತ್ತು ತುಂಬ ಕಂಪನೀಸ್ ಸೆಕ್ಟರ್ಗಳಿಗೆ ಅವ್ರದ್ದೇ ಸಬ್ಸಿಡೀಸ್ ಇದೆ. ಇದೊಂದು ಯೂತಿಗೆ ಒಂದು ಲೆಸನ್ ಏನಂದರೆ, ಬೇರೆ ವಿದೇಶಕ್ಕೆ ಹೋಗಿ ಇದು ಕೆಲಸ ಮಾಡೋದ್ರಿಂದ ನಮ್ಮ ಆಸ್ಪಾಸ್ನಲ್ಲಿ ಏನೊಂದು ಒಳ್ಳೆಯ ವಿಷಯ ಇದೆ, ಅದರಲ್ಲಿ ನಾವು ಏನು ಯೂಸ್ ಮಾಡಿ ಅದನ್ನು ಎಲ್ಲಿಗೆ ಚಾನಲೈಸ್ ಮಾಡಿ ಅದನ್ನೊಂದು ಕರೆಕ್ಟ್ ಡೈರೆಕ್ಷನಿಗೆ ತಗೊಂಡು ಹೋದರೆ ನಮ್ಮ ದೇಶದಲ್ಲಿ ನಾವು ತುಂಬ ಮೇಲಕ್ಕೆ ಹೋಗ್ಬೋದು. ಎಲ್ಲಿ ಕೂಡ ದೂರ ಹೋಗಿ ಕೆಲಸ ಮಾಡಬೇಕಂತಲೇ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದರಿಂದ ಇಂಥದ್ದೊಂದು ಕೆಲಸ ಮಾಡೋದ್ರಿಂದ ನಮ್ಮವ್ರಿಗೆ ಕೂಡ ನಾವು ಜಾಬ್ ಕೊಡ್ಬೋದು. ಜಾಬ್ ಕೂಡ ಜನ್ರೇಟ್ ಆಗ್ತದೆ, ನಮ್ಮ ಇಕಾನಮಿ ನಮ್ಮ ದೇಶದಲ್ಲೇ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ, ಆದಷ್ಟು ನಮ್ಮ ಪ್ರಾಡಕ್ಟ್ಸ್ಗಳಿಗೆ, ನಮ್ಮ ಊರಲ್ಲಿ ಬೆಳೆಯೋ ಪ್ರಾಡಕ್ಟ್ಸ್ಗಳಿಗೆ ನಾವೇ ಒಂದು ಮಾರ್ಕೆಟಿಂಗ್ ಮಾಡಿದಾಗ ಆಗ್ತದೆ. ಕೋವಿಡ್ ನಂತರ ವಿದೇಶದಲ್ಲಿ ಉದ್ಯೋಗವನ್ನು ಕಳೆದುಕೊಂಡು ಊರಲ್ಲೇ ಸಾಕಷ್ಟು ಯುವಕರು ಇದ್ದಾರೆ. ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತದಡಿಯಲ್ಲಿ ಸ್ವ ಉದ್ಯೋಗಕ್ಕೆ ತರಬೇತಿ, ಸಬ್ಸಿಡಿ ಜೊತೆ ಬಹಳಷ್ಟು ಸಹಾಯವನ್ನು ನೀಡುತ್ತಿದೆ ಎಂಬುದು ಶ್ಲಾಘನೀಯವಾಗಿದೆ. ಸರ್ಕಾರವು ಈಗ ಸಬ್ಸಿಡಿ ದರದಲ್ಲಿ ನಮಗೆ ಸಹಾಯಧನವನ್ನು ಒದಗಿಸಿಕೊಳ್ತದೆ. ಅದಕ್ಕೆ ಯುವತಿಯರು ಯಾರೇ ಕೆಲಸ ಕಳಗೊಂಡವರು, ವಿದೇಶದಲ್ಲಿದ್ದವರು ಹೀಗೆ ಎಲ್ಲ ಹಿಂದೆ ಬಳ್ತಾರೆ ಕೆಲಸ ಇಲ್ಲದೆ, ಅವರೆಲ್ಲರೂ ಈ ಯೋಜನೆಯಲ್ಲಿ ಪಾಲ್ಗೊಂಡು ಈ ಥರದ ಯೋಜನೆ, ಯಾವುದೇ ಥರದ ಮೀನು ಅದು ಯಾವುದೇ ಥರದ ಯೋಜನೆಯನ್ನು ಸರ್ಕಾರವು ಕೈಗೊಂಡಿದೆ.